ಪೊಲೀಸ್ ಕಾನ್ಸ್ಟೇಬಲ್ ವಿರುದ್ಧ ಆತನ ಪತ್ನಿಯೇ ವರದಕ್ಷಿಣೆ ಕಿರುಕುಳದ ಆರೋಪಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿ ಮಾಡಿದಂತಹ ಆರೋಪ ಸುಳ್ಳೆಂದು ಕಾನ್ಸ್ಟೇಬಲ್ ಮಚ್ಚೇಂದ್ರ ತಿಳಿಸಿದ್ದಾರೆ. ಅನುಕಂಪದ ನೌಕರಿ ಪಡೆಯುವುದಕ್ಕೆ ಊಟಕ್ಕೆ ವಿಷ ಬೆರೆಸಿ ನನ್ನನ್ನ ಕೊಲ್ಲಲು ಪತ್ನಿ ಪ್ಲಾನ್ ಮಾಡಿದ್ಲು ಎಂದು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಆಸ್ಪತ್ರೆ ಸೇರಿ ಚಿಕಿತ್ಸಾ ಪಡೆಯುತ್ತಾ ಇದ್ರೂ ಕೂಡ ನನ್ನನ್ನ ಕೇರ್ ಮಾಡಿಲ್ಲ, ಸೆಟಲ್ಮೆಂಟ್ ಅಂತ ಕರೆದು ಹಲ್ಲೆ ಮಾಡಿದ್ದಾರೆ. ವರದಕ್ಷಿಣೆ ಡಿಮ್ಯಾಂಡ್, ಮಕ್ಕಳಾಗಿಲ್ಲ ಅಂತ ಕಿರುಕುಳ ಅನ್ನೋದೆಲ್ಲ ಸುಳ್ಳು ಎಂದು ಪತ್ನಿ ಕುಟುಂಬಸ್ಥರ ವಿರುದ್ಧ ಪತಿ ಮಚ್ಚೇಂದ್ರ ಆರೋಪಿಸಿದ್ದಾರೆ. ತನ್ನನ್ನ ಪತ್ನಿ ಕೇರ್ ಮಾಡೋದಿಲ್ಲ ಎಂದು ಜನವರಿ 2025ರಲ್ಲಿ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದೇನೆ. ಈ ವೇಳೆ ಸೆಟಲ್ಮೆಂಟ್ಗೆ ಅಂತ ಕರೆದು 1 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ರು. ಒಪ್ಪದೇ ಇದ್ದಾಗ ಹಲ್ಲೆ ಮಾಡಿದ್ರು. ನನ್ನನ್ನ ಕೊಂದು ಅನುಕಂಪದ ಆಧಾರದ ನೌಕರಿ ಪಡೆಯುವುದು ಅವರೆಲ್ಲರ ಉದ್ದೇಶ ಎಂದು ಕಾನ್ಸ್ಟೇಬಲ್ ಮಚ್ಚೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ.